ಮಂಗಳೂರು ಬೊಕ್ಕಪಟ್ಟಣದಲ್ಲಿರುವ ಯುವಜನ ಸಂಘ ಅಕ್ಷಯದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸುವರ್ಣ ಸಂಭ್ರಮದಲ್ಲಿದ್ದು ಇಂದು ಧಾರ್ಮಿಕ ವಿಧಾನಗಳೊಂದಿಗೆ ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು. ಸುವರ್ಣ ಸಂಭ್ರಮದಲ್ಲಿದೆ ಬೊಕ್ಕಪಟ್ಟಣದ ಯುವಜನ ಸಂಘ ಅಕ್ಷಯದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ. 4 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು ನಡೆಯಲಿದ್ದು ಇಂದು ಶ್ರೀ ಗಣಪತಿ ದೇವರನ್ನ ಪ್ರತಿಷ್ಠಾಪಿಸಲಾಯಿತು. ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ. ಬೆಳಗ್ಗೆ ಉಗ್ರಾಣ ಮುಹೂರ್ತ, ಪ್ರತಿಷ್ಠೆ, ಉತ್ಸವದ ಉದ್ಘಾಟನೆ, ನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಬೋಟೂರಿನ ದೊಡ್ಡಮನೆ ಭರತ್ ಭೂಷಣ್ ಮೆಂಡನ್ ನೆರವೇರಿಸಿದ್ರು. ನಂತರ ಧ್ವಜಾರೋಹಣವನ್ನ ನಿರ್ವಹಿಸಲಾಯಿತು. ಈ ಸಂದರ್ಭ ಬೊಕ್ಕಪಟ್ಟಣದ ಯುವಜನ ಸಂಘ ಅಕ್ಷಯದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಅಧ್ಯಕ್ಷರಾದ ಯೋಗೇಶ್ ಆರ್ ಸಾಲಿಯಾನ್, ಉಪಾಧ್ಯಕ್ಷರಾದ ಜಯೇಂದ್ರನಾಥ್ ಬಿ, ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್, ಕೋಶಾಧಿಕಾರಿ ನರೇಂದ್ರ ಸಾಲಿಯನ್, ಜೊತೆ ಕಾರ್ಯದರ್ಶಿ ವರುಣ್ ಕರ್ಕೇರ, ಅಕ್ಷಿತ್ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, V4 News 24/7 ಮಂಗಳೂರು.